ಒಂದೇ ವರ್ಷದಲ್ಲಿ 20ರಿಂದ 25 ಸಿನಿಮಾಗಳಲ್ಲಿ ನಟಿಸೋದು ಅಂದ್ರೆ ಸುಲಭದ ಮಾತಲ್ಲ. ಸಿನಿಮಾ ರಂಗದಲ್ಲಿ 20ರಿಂದ 25 ಸಿನಿಮಾ ಮಾಡ್ತಾರೆ ಅಂದ್ರೆ ಇವತ್ತು ಊಹಿಸಲು ಕೂಡ ಸಾಧ್ಯವಾಗದಂತಹ ಸಂಗತಿ. ಅಂತಹ ಕೆಲಸವನ್ನ ಈ ನಟಿ ಮಾಡಿದ್ದರು. ಈ ನಟಿ ಜೊತೆ ನಡೆಸಿದವರೆಲ್ಲ ದೊಡ್ಡ ದೊಡ್ಡ ಸ್ಟಾರುಗಳೇ, ಸೂಪರ್ ಸ್ಟಾರುಗಳೇ. ಇನ್ನು ಇವರ ಜೊತೆ ಚಿಕ್ಕ ಪುಟ್ಟ ಆಕ್ಟರ್ಗಳು ಕೂಡ ನಟಿಸಿದರೆ ಅವರು ಕೂಡ ಆ ಸಮಯದಲ್ಲಿ ಸೂಪರ್ ಸ್ಟಾರ್ ಆಗುತ್ತಿದ್ದರು. ಆ ಮಟ್ಟಿಗೆ ಆ ನಟಿಯ ಕ್ರೇಜ್ ಇತ್ತು. ನಟರಿಗಿಂತ ಅಂದ್ರೆ ಹೀರೋಗಳಿಗಿಂತ ಈ ನಟಿಗೆ, ಈ ನಾಯಕಿಗೆ ಅತಿ ಹೆಚ್ಚು ಸಂಭಾವನೆ ಕೂಡ ಪಡೆಯುತ್ತಿದ್ದರು. ಹೌದು, ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕ್ರೇಜ್ ಹಾಗೂ ಸಂಭಾವನೆ ಪಡೆಯುವುದರಲ್ಲಿ ಇವರ ಸ್ಥಾನ ನಂಬರ್ 1 ಆಗಿತ್ತು. ಅಷ್ಟಕ್ಕೂ ಆ ನಟಿ ಯಾರು ಅಂತೀರಾ? ಹೌದು, ಕನ್ನಡದ ಅದ್ಭುತ ನಟಿ ರೂಪಸಿ. ಯಾವ ಹೀರೋಗೂ ಕಮ್ಮಿ ಇಲ್ಲದಂತಹ ಗತ್ತು ತಾಕತ್ತು ಇದ್ದಂತಹ ಆ ಒಬ್ಬಳೆ ನಟಿ ಕನಸಿನ ರಾಣಿ ಮಾಲಾಶ್ರೀ. ಮಾಲಾಶ್ರೀ ಅವರು ಆಗಿನ ಮದ್ರಾಸ್ನಲ್ಲಿ 1973 ಆಗಸ್ಟ್ 10ರಂದು ತೆಲುಗು ಮಾತನಾಡುವ ತಾಯಿ ಚಂದ್ರಲೇಖಾ ಮತ್ತು ಪಂಜಾಬಿ ಮಾತನಾಡುವ ತಂದೆ ಪಾಂಡೆ ಅವರಿಗೆ ಜನಿಸುತ್ತಾರೆ. ಹುಟ್ಟಿದಾಗ ಇವರಿಗೆ ಶ್ರೀದುರ್ಗಾ ಎಂಬ ಹೆಸರಿತ್ತು. ಆಕೆಯ ಮಾತೃಭಾಷೆಗಳು ತೆಲುಗು, ತಮಿಳು, ಪಂಜಾಬಿ ಮತ್ತು ಹಿಂದಿಯಾಗಿದ್ದವು. 1979ರ ತಮಿಳು ಚಲನಚಿತ್ರ ಇಮಾಯಂನಲ್ಲಿ ಬಾಲ ಕಲಾವಿದೆಯಾಗಿ ತಮ್ಮ ವೃತ್ತಿ ಜೀವನವನ್ನ ಶ್ರೀದುರ್ಗಾ ಆರಂಭಿಸುತ್ತಾರೆ. ಮುಂದೆ ಕನ್ನಡದ ಪ್ರಸಿದ್ಧ ಸಾಹಿತಿ ಚಿ ಉದಯಶಂಕರ್ ಅವರು ಚೆನ್ನೈನಲ್ಲಿ ರಾಘವೇಂದ್ರ ರಾಜ್ಕುಮಾರ್ ನಟಿಸುತ್ತಿರುವ ಒಂದು ಸಿನಿಮಾಗೆ ತಾಜಾ ಮುಖಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾಗ ಅವರ ಕಣ್ಣಿಗೆ ಬಿದ್ದಿದ್ದೇ ಈ ಶ್ರೀದುರ್ಗಾ. ಮುಂದೆ ಅವರು ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶ್ರೀದುರ್ಗಾವನ್ನ ಪರಿಚಯಿಸುತ್ತಾರೆ. ಹೀಗೆ ಮಾಲಾಶ್ರೀ ಅವರು 1989ರ ಕನ್ನಡ ಭಾಷೆಯ ಚಲನಚಿತ್ರ ನಂಜುಂಡಿ ಕಲ್ಯಾಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡುತ್ತಾರೆ. ಆ ಚಿತ್ರದಲ್ಲಿ ಒಬ್ಬ ಅಹಂಕಾರ ಗಂಡು ಬೀರಿ ಮಹಿಳೆಯಾಗಿ ಅವರ ಅಭಿನಯ ಅವರಿಗೆ ಅಪಾರ ಮನ್ನಣೆ ಕೂಡ ತಂದಿತ್ತು ಮತ್ತು ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯಾಗಿ ಅವರ ಆಗಮನವನ್ನ ಸೂಚಿಸಿತ್ತು. ಮಾಲಾಶ್ರೀಯವರ ಮೂಲ ಹೆಸರು ಶ್ರೀದುರ್ಗಾ ಪಾಂಡೆ. ಆದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಚಿತ್ರ ನಂಜುಂಡಿ ಕಲ್ಯಾಣಿಯ ಸೆಟ್ಗೇರಿದಾಗ ಅವರಿಗೆ ಮಾಲಾಶ್ರೀ ಅಂತ ನಾಮಕರಣ ಮಾಡಿದ್ದರು. 1992ರಲ್ಲಿ ಅವರು 19 ಚಲನಚಿತ್ರಗಳಲ್ಲಿ ನಟಿಸಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದೇ ವರ್ಷದಲ್ಲಿ ಪ್ರಮುಖ ಪಾತ್ರದಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಬಿಡುಗಡೆಯಾದ 24 ವರ್ಷಗಳ ಹಳೆಯ ದಾಖಲೆಯನ್ನ ಮುರಿದು ಹಾಕಿದ್ದರು. ನಭೋನ ನ ಭವಿಷ್ಯತಿ ಎಂಬಂತೆ ಮಿಂಚುತ್ತಿದ್ದ ಮಾಲಾಶ್ರೀ ಅವರಿಗೆ ಬರ ಸಿಡಿಲಿನಂತೆ ಬಂದು ಎರಗಿ ಅವರ ಸಿನಿಮಾ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಆ ಒಂದು ಸುದ್ದಿ. ಹೌದು, ಮಾಲಾಶ್ರೀ ಅವರು ಯಾವುದೇ ಒಂದು ಮೀಡಿಯಾದಲ್ಲಿ ಮಾತನಾಡುತ್ತಾ ಕನ್ನಡದಲ್ಲಿ ನನ್ನ ಜೊತೆ ಕೋತಿ ನಟಿಸಿದರೂ ಚಿತ್ರ ಹಿಟ್ ಆಗುತ್ತೆ ಎಂದಿದ್ದಾರೆ ಎಂಬ ಸುದ್ದಿ ಅದೆಲ್ಲಿಂದ ಹಾರಿ ಬಂತೋ ಗೊತ್ತಿಲ್ಲ. ಕನ್ನಡ ನಾಡಿಗೆ ಅದು ಅಪ್ಪಳಿಸಿತ್ತು ನೋಡಿ. ಮಾಲಾಶ್ರೀ ಅವರಿಗೆ ನಿಜಕ್ಕೂ ಇದು ಶಾಕ್ ತಂದಿತ್ತು. ಆದ್ರೆ ಆ ಸುದ್ದಿಯ ಅಸಲಿಯತ್ತೇನು, ನಿಜವಾಗಿಯೂ ಮಾಲಾಶ್ರೀ ಹಾಗೆ ಹೇಳಿದ್ದರೆ ಎಂಬ ಫ್ಯಾಕ್ಟ್ ಚೆಕ್ ಕೂಡ ಯಾರು ಕೂಡ ಮಾಡಿರಲಿಲ್ಲ. ಈ ಗಾಳಿ ಸುದ್ದಿ ಕನ್ನಡ ಚಿತ್ರರಂಗ ಹಾಗೂ ಸಿನಿ ಪ್ರೇಕ್ಷಕರಿಗೆ ಕಿವಿಗೆ ಬಿದ್ದಿತ್ತು. ಆದ್ರೆ ಮಾಲಾಶ್ರೀಗೆ ಅಭಿಮಾನಿಗಳು ಕಡಿಮೆ ಆಗಿರಲಿಲ್ಲ. ಆದ್ರೆ ಕೆಲವು ವಿರೋಧಿಗಳು ಮಾತ್ರ ಹುಟ್ಟಿಕೊಂಡಿದ್ದರು. ಮಾಲಾಶ್ರೀ ಅವರ ಬಗ್ಗೆ ಕೆಟ್ಟದಾಗಿ ಟೀಕೆಗಳು ಕೆಲವು ಪತ್ರಿಕೆಗಳಲ್ಲಿ ಮೂಡಿ ಬಂದಿದ್ದವು. ಕೆಲವು ನಟರು ಮಾಲಾಶ್ರೀ ಅವರೊಂದಿಗೆ ತಾವು ನಟಿಸುತ್ತಿಲ್ಲ ಎನ್ನುವುದನ್ನು ಕೂಡ ಹೇಳಿಕೊಂಡಿದ್ದರು ಎನ್ನುವ ಮಾತಿದೆ. ಆದ್ರೆ ಇದೆಲ್ಲ ಗಾಸಿಪ್ ಎನ್ನುತ್ತಾರೆ. ಕನ್ನಡ ಚಿತ್ರರಂಗ ಕಂಡ ಜೋಡಿ ಹಕ್ಕಿಗಳ ಪ್ರೇಮ ಕಥೆಯಲ್ಲಿ ಮಾಲಾಶ್ರೀ ಹಾಗೂ ಸುನೀಲ್ ಜೋಡಿ ಕೂಡ ಒಂದು. ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಪ್ರೀತಿಯ ಜೋಡಿಯಂತೆ ಹಾಡಿ ಕುಣಿಯುತ್ತಿದ್ದ ಈ ಮುದ್ದಾದ ಜೋಡಿಯ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಮಾಲಾಶ್ರೀ ಅವರ ಕಣ್ಣೆದುರಿಗೆನೆ ಸುನೀಲ್ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದರು. ಜೋಡಿಯಾಗಿ ಹಾಡುತ್ತಾ ನಲಿಯುತ್ತಾ ಜೋಡಿ ಹಕ್ಕಿಯ ಬಾಳಿನಲ್ಲಿ ಅದೊಂದು ಬಿರುಗಾಳಿ ಬಂದು ಅಪ್ಪಳಿಸಿತ್ತು. ಮಾಲಾಶ್ರೀ ಹಾಗೂ ಸುನೀಲ್ ಒಟ್ಟೊಟ್ಟಿಗೆ ಸಿನಿಮಾಗಳಲ್ಲಿ ನಟಿಸುತ್ತಾ ರೀಲ್ ಲೈಫ್ ನಲ್ಲಿ ಅಷ್ಟೇ ಅಲ್ಲದೆ ರಿಯಲ್ ಲೈಫ್ ನಲ್ಲಿಯೂ ಕೂಡ ಜೋಡಿ ಹಕ್ಕಿಯಂತೆ ಹಾಡಿ ನಲಿಯುತ್ತಿದ್ದ ಸಮಯವದು. ಮಾಲಾಶ್ರೀ ಅವರ ಗೆಳೆಯ ಸುನೀಲ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿನ ಕಾಲಕ್ಕೆ ಟ್ರೆಂಡಿಂಗ್ ನಲ್ಲಿ ಇದ್ದರು. ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೂಡ ಅವರು ನೀಡಿದ್ದರು. ಇವರ ಜೋಡಿ ಉತ್ತುಂಗದಲ್ಲಿತ್ತು. ಬೆಳ್ಳಿ ಕಾಲುಂಗರ, ಮನ ಮೆಚ್ಚಿದ ಸೊಸೆ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಸಿದ್ಧಿ ಪಡೆದಿದ್ದರು. ಆದ್ರೆ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿ ಇರುವಾಗಲೇ ಅವರು ಪ್ರಾಣವನ್ನ ಕಳೆದುಕೊಂಡಿದ್ದರು. ಜೂನ್ 25, 1994ರಲ್ಲಿ ಸುನೀಲ್ ಜೀವ
ಜೀವನದಲ್ಲಿ ಊಹಿಸಲಾಗದ ಕಹಿ ಘಟನೆ ಒಂದು ನಡೆದು ಬಿಟ್ಟಿತ್ತು. ಯಾರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಹೀಗೊಂದು ಘಟನೆ ನಡೆಯುತ್ತದೆ ಅಂತ ಊಹಿಸಿರಲಿಲ್ಲ. ಆ ದಿನ ನಟಿ ಮಾಲಾಶ್ರೀ ಜೊತೆ ಸುನೀಲ್ ಹಾಗೂ ಪ್ರೊಡ್ಯೂಸರ್ ಕಾರ್ನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದರು. ಚಿತ್ರದುರ್ಗದ ಬಳಿ ಎದುರಿನಲ್ಲಿ ಯಮನಂತೆ ಬಂದ ಲಾರಿ ಈ ಮೂವರು ಪ್ರಯಾಣಿಸುತ್ತ ಕಾರಿಗೆ ಡಿಕ್ಕಿ ಹೊಡೆಯಿತು. ಲಾರಿ ಕಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಅಪ್ಪಚ್ಚಿಯಾಗಿತ್ತು. ಸಾವಿನ ಸುಳಿಯಿಂದ ತಪ್ಪಿಸಿಕೊಂಡು ಮಾಲಾಶ್ರೀ ಹಾಗೂ ನಿರ್ಮಾಪಕರು ಗಾಯಗಳಿಂದ ಹೊರಬಂದಿದ್ದರು. ಆದರೆ ಸುನೀಲ್ ಮಾತ್ರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದರು. ಈ ಒಂದು ಘಟನೆಯಿಂದ ಇಡೀ ಸಿನಿಮಾ ರಂಗವೇ ಬೆಚ್ಚಿ ಬಿದ್ದಿತ್ತು. ತನ್ನ ಕಣ್ಣೆದುರೇ ತನ್ನ ಗೆಳೆಯ ಪ್ರಾಣ ಕಳೆದುಕೊಂಡಿದ್ದನು ಎಂದು ನೋಡಿ ಮಾಲಾಶ್ರೀ ಖಿನ್ನತೆಗೆ ಒಳಗಾಗಿದ್ದರು. ಯಾವ ಸಿನಿಮಾ ಕೂಡ ಇನ್ನು ಮುಂದೆ ಮಾಡುವುದಿಲ್ಲ ಅಂತ ನಿರ್ಧಾರ ಮಾಡಿದ್ದರು. ನಂತರ 1995ರಲ್ಲಿ ಮಾಲಾಶ್ರೀ ಮತ್ತೆ ಸಿನಿಮಾಗೆ ಕಂಬ್ಯಾಕ್ ಮಾಡುತ್ತಾರೆ. ಗೆಳೆಯನ ನೆನಪಿನಲ್ಲಿ ವಿರಹ ಯಾತನೆಯಲ್ಲಿ ನೊಂದಿದ್ದ ಮಾಲಾಶ್ರೀ ಅವರ ಬಾಳಿನಲ್ಲಿ ನಂತರ ಬಂದಿದ್ದೇ ಕೋಟಿ ನಿರ್ಮಾಪಕ ರಾಮು ಅವರು. ಗೆಳೆಯನನ್ನ ಕಳೆದುಕೊಂಡು ಒಂಟಿಯಾಗಿದ್ದ ಮಾಲಾಶ್ರೀ ಅವರ ಬಾಳಿನಲ್ಲಿ ಸಾಥ್ ಕೊಡುವ ಜೋಡಿಯಾಗಿ ಬಂದ ನಿರ್ಮಾಪಕ ರಾಮು 1997ರಲ್ಲಿ ಮದುವೆಯಾಗುತ್ತಾರೆ. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಮಗಳು ಅನನ್ಯ ಮತ್ತು ಮಗ ಅರ್ಜುನ್. ಮಾಲಾಶ್ರೀ ಸದಾಶಿವನಗರದ ಒಂದು ಪಾಶ್ ಬಂಗ್ಲೆಯಲ್ಲಿ ವಾಸವಾಗಿದ್ದರು. ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಲಕ್ಷ್ಮಿ ಮತ್ತಿತರ ಕಲಾವಿದೆಯರು ತನಗೆ ಸ್ಫೂರ್ತಿ. ಬಾಲಿವುಡ್ ನಟ ಸನ್ನಿ ಡಿಯೋಲ್ ನನ್ನ ಆಕ್ಷನ್ ರೋಲ್ಗಳಿಗೆ ಸ್ಫೂರ್ತಿ ಎಂದಿದ್ದಾರೆ. ಹಿಂದೆ ಈಗಿನಂತೆ ಮೊಬೈಲ್ ಕೂಡ ಇರಲಿಲ್ಲ. ಶೂಟಿಂಗ್ ಮಾಡುವಾಗ, ಮೇಕಪ್ ಮಾಡುವಾಗ ಕನ್ನಡದ ಖ್ಯಾತ ನಟಿ ಮಂಜುಳಾ ಅವರ ಮತ್ತಿತರ ಕೆಲವು ಸಿನಿಮಾಗಳ ಕ್ಲಿಪ್ಪಿಂಗ್ ಅನ್ನ ನೋಡುತ್ತಿದ್ದೆ. ಅದನ್ನೇ ನೋಡಿ ನಾನು ನನ್ನ ಸಿನಿಮಾಗಳಲ್ಲಿ ಕ್ಯಾರಿ ಮಾಡಿದ್ದೆ ಅಂತ ಖುದ್ದು ಮಾಲಾಶ್ರೀ ಅವರೇ ಹೇಳುತ್ತಾರೆ. ಕನ್ನಡದಲ್ಲಿ ನಂಜುಂಡಿ ಕಲ್ಯಾಣ ಮೊದಲ ಚಿತ್ರವಾದರೆ ತೆಲುಗಿನಲ್ಲಿ ಪ್ರೇಮ ಕೈದಿ ಅವರ ಮೊದಲ ಚಿತ್ರವಾಗಿತ್ತು. ನಂಜುಂಡಿ ಕಲ್ಯಾಣ ಚಿತ್ರವನ್ನು ಭಯದಿಂದಲೇ ಮಾಡಿದ್ದೆ. ನನಗೆ ಆಗ ಕೇವಲ 15 ವರ್ಷ. ರಾಜ್ಕುಮಾರ್ ಫ್ಯಾಮಿಲಿ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿತ್ತು. ಚೆನ್ನೈನಲ್ಲಿ ಹುಟ್ಟಿ ಬೆಳೆದ ನನಗೆ ಕನ್ನಡ ಬರುತ್ತಿರಲಿಲ್ಲ. ಮನೆಯಲ್ಲಿ ಹಿಂದಿ, ತೆಲುಗು ಮತ್ತು ಪಂಜಾಬಿ ಮಾತ್ರ ನಾವು ಮಾತನಾಡುತ್ತಿದ್ದೆವು. ಆಗ ಪ್ರಸಿದ್ಧ ಸಾಹಿತಿ ಚಿ ಉದಯಶಂಕರ್ ನನಗೆ 30 ದಿನದಲ್ಲಿ ಕನ್ನಡ ಕಲಿ ಎನ್ನುವ ಪುಸ್ತಕ ಕೊಟ್ಟಿದ್ದರು. ಮುಂದಿನ ದಿನಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆದರೆ ಕನ್ನಡ ಕಲಿಯುವ ಹಠ ನನ್ನಲ್ಲಿತ್ತು. ಕನ್ನಡ ನಿರ್ದೇಶಕರು, ನಿರ್ಮಾಪಕರು ಮತ್ತು ಅಭಿಮಾನಿಗಳು ನನ್ನನ್ನ ಬೆಳೆಸಿದ್ದಾರೆ. ನನ್ನ ಚಿತ್ರಗಳಿಗೆ ಧ್ವನಿ ನೀಡಿದ ಸರ್ವಮಂಗಳ ಅವರಿಗೂ ಹ್ಯಾಟ್ಸ್ ಆಫ್ ಅಂತ ಕೂಡ ಮಾಲಾಶ್ರೀ ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಇಷ್ಟು ಕೆಲಸ ಮಾಡಿದ್ದು ಖುಷಿ ಕೊಟ್ಟಿದೆ. ಆಗ ನನಗೆ ಯಾವುದು ಕೊರತೆ ಅನಿಸುತ್ತಿರಲಿಲ್ಲ. ಆದರೆ ಈಗ ಕೆಲವೊಮ್ಮೆ ಫೀಲ್ ಆಗುತ್ತೆ. ಬಾಲಿವುಡ್ ಮತ್ತು ಪರಭಾಷಾ ಚಿತ್ರಗಳಿಗೆ ತುಂಬಾ ಆಫರ್ಗಳು ಬಂದಿದ್ದವು. ಆ ಸಮಯದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಜೊತೆ ನನಗೆ ಹಿಂದಿ ಸಿನಿಮಾ ಮಾಡಲು ಕೂಡ ಅವಕಾಶ ಬಂದಿತ್ತು. ಆದರೆ ಅವರು ಆಗ 200 ದಿನಗಳ ಡೇಟ್ಸ್ ಅನ್ನ ಕೇಳಿದ್ದರು. ಆದರೆ ನಾನು ಕನ್ನಡದಲ್ಲಿ ಆಗ ತುಂಬಾ ಬ್ಯುಸಿ ಆಗಿದ್ದರಿಂದ ಆ ಡೇಟ್ಸ್ ಗಳು ಕೊಡಲು ಸಾಧ್ಯವಾಗಿರಲಿಲ್ಲ. ಹಾಗಂತ ನನಗೇನು ರಿಗ್ರೆಟ್ ಇಲ್ಲ ಅಂತ ಮಾಲಾಶ್ರೀ ಹೇಳಿಕೊಂಡಿದ್ದಾರೆ. ಅವರೇ ಹೇಳುವ ಪ್ರಕಾರ ಮಾಲಾಶ್ರೀ ಅವರಿಗೆ ಮಿಥುನ್ ಚಕ್ರವರ್ತಿಯ ಮೇಲೆ ತುಂಬಾನೇ ಕ್ರಶ್ ಆಗಿತ್ತು. ಆಗ ನಾನು ಶಾಲೆಯಲ್ಲಿ ಓದುತ್ತಿದ್ದೆ. ನನ್ನ ರೂಮಿನಲ್ಲಿ ಮಿಥುನ್ ಚಕ್ರವರ್ತಿಯವರ ಫೋಟೋಗಳೇ ಎಲ್ಲೆಲ್ಲೂ ಕಾಣುತ್ತಿದ್ದವು. ನಿಜ ಹೇಳಬೇಕೆಂದ್ರೆ ನಾನು ಶಾಲೆಯಲ್ಲಿದ್ದಾಗ ಅವರನ್ನ ತುಂಬಾ ಇಷ್ಟಪಡುತ್ತಿದ್ದೆ. ಮುಂದೆ ಏನಾದರೂ ಮದುವೆ ಆಗಬೇಕೆಂದ್ರೆ ಈ ಸೂಪರ್ ಸ್ಟಾರ್ ಅನ್ನೇ ಮದುವೆ ಆಗಬೇಕೆಂದು ಅಂದುಕೊಂಡಿದ್ದೆ. ನಿಜಕ್ಕೂ ನಾನು ಅತ್ಯಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗರಲ್ಲಿ ಮಿಥುನ್ ಚಕ್ರವರ್ತಿ ಕೂಡ ಒಬ್ಬರು ಅಂತ ಹೇಳಿಕೊಂಡಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್, ತೆಲುಗು ಇಂಡಸ್ಟ್ರಿಯಲ್ಲಿ ರಾಮಾನಾಯ್ಡು, ನನಗೆ ಮದುವೆ ನಂತರ ಪತಿ ರಾಮು, ಹೀಗೆ ಇಂಗ್ಲಿಷ್ ನ ಆರ್ ನನ್ನ ಬದುಕಿನಲ್ಲಿ ವಿಶೇಷ ಪಾತ್ರ ವಹಿಸಿದೆ ಎಂದು ಹೇಳಿಕೊಂಡಿದ್ದಾರೆ. ನಾನು ಇಷ್ಟು ಸಾಧನೆ ಮಾಡಲು ನನಗೆ ಫ್ಯಾನ್ಸ್ ತೋರಿಸಿದ ಪ್ರೀತಿ ಕಾರಣ. ಕನಸಿನ ರಾಣಿ, ಆಕ್ಷನ್ ಕ್ವೀನ್, ಲೇಡಿ ಅಮಿತಾಬ್, ಹೀಗೆ ಏನೇನೋ ಬಿರುದು ನನಗೆ ಕೊಟ್ಟಿದ್ದಾರೆ. ನನ್ನೆಲ್ಲ ಸಾಧನೆಗಳಿಗೆ ಅವರೇ ಕಾರಣ. ಅವರಿಗೆ ನನ್ನ ಮೊದಲು ಥ್ಯಾಂಕ್ಸ್ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಮಾಲಾಶ್ರೀ ಜೀವನದಲ್ಲಿ ಕೆಲವೊಂದು ಸುಂದರ ಘಟನೆಗಳು ಹಾಗೂ ಕಹಿ ಘಟನೆಗಳು ಕೂಡ ನಡೆದಿವೆ. ಮಾಲಾಶ್ರೀ 8ನೇ ತರಗತಿ ಓದುತ್ತಿರುವಾಗ ಅಂದಿನ ಮದ್ರಾಸ್ನಲ್ಲಿ ಒಂದು ಕಹಿ ಘಟನೆ ಕೂಡ ನಡೆದಿತ್ತು. ಒಬ್ಬ 19 ವರ್ಷದ ಕಾಲೇಜ್ ಹುಡುಗ 8ನೇ ತರಗತಿ ಓದುತ್ತಿದ್ದ ಮಾಲಾಶ್ರೀ ಅವರನ್ನ ಯಾವಾಗಲೂ ಶಾಲೆಯಿಂದ ಮನೆಗೆ ಹೋಗುವಾಗ ಹಿಂಬಾಲಿಸುತ್ತಿದ್ದ. ಮಾಹಿತಿಯ ಪ್ರಕಾರ ಅವರು ಮಾಲಾಶ್ರೀ ಅವರನ್ನ ತುಂಬಾ ಪ್ರೀತಿಸುತ್ತಿದ್ದ ಅನ್ನೋದು ಆಮೇಲೆ ಗೊತ್ತಾಗಿತ್ತು. ಆದರೆ ಮಾಲಾಶ್ರೀಗೆ ಈ ಸಂದರ್ಭದಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಕೊಂಚಿತ್ತು ಮಾಹಿತಿ ಇರಲಿಲ್ಲ. ಹೀಗಾಗಿ ಈ ವಿಷಯವನ್ನ ತಮ್ಮ ತಂದೆ ತಾಯಿಯು ಹೇಳಿದಾಗ ಅವರು ಕೂಡ ಆ ಹುಡುಗನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಒಂದು ದಿನ ಮಾಲಾಶ್ರೀ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ಆ ಹುಡುಗ ಮಾಲಾಶ್ರೀ ಅವರನ್ನ ಕಿಡ್ನಾಪ್ ಮಾಡಬೇಕೆಂದು ಕೆಲವು ಹುಡುಗರೊಂದಿಗೆ ಬಂದಿದ್ದಾನೆ. ಆದರೆ ತಕ್ಕ ಸಮಯದಲ್ಲಿ ಅಲ್ಲೇ ಇದ್ದ ಕೆಲವು ಪರಿಚಯಸ್ಥರು ಆ ಹುಡುಗನ ಕೆಲಸವನ್ನು ತಪ್ಪಿಸಿ ಪೊಲೀಸರಿಗೆ ಒಪ್ಪಿಸಿದ್ದರು. ನಿಜಕ್ಕೂ ಈ ಘಟನೆ ಮಾಲಾಶ್ರೀ ಅವರು ಈಗಲೂ ಕೂಡ ನೆನೆದುಕೊಂಡು ಹೆದರುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ.
ಹೌದು, ಪ್ರತಿಯೊಬ್ಬರ ಜೀವನದಲ್ಲಿಯೂ ಇಂಥ ಘಟನೆಗಳು ನಡೆಯೋದು ಸರ್ವೇ ಸಾಮಾನ್ಯವಾಗಿದೆ. ಅದರಲ್ಲೂ ಮಾಲಾಶ್ರೀ ಅವರ ಜೀವನದಲ್ಲಿ ಹಲವಾರು ಏರಿಳಿತಗಳು ನಿಜಕ್ಕೂ ನಡೆದಿವೆ. ಸ್ನೇಹಿತರೆ, ನೀವೇನಾದರೂ ಮಾಲಾಶ್ರೀಯ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.